ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ 15,000 ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದೆ ಎಂದು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ಸಿಂದಗಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ನಾಳೆ ಜೆಡಿಎಸ್ ಅಭ್ಯರ್ಥಿ ನಾಜಿಯಾ ಶಕೀಲಾ ಅಂಗಡಿ ಅವರ ಪರವಾಗಿ ಮತಯಾಚನೆ ಮಾಡಲಿದ್ದೇವೆ. ಪ್ರತಿಯೊಂದು ಹಳ್ಳಿಗೆ ತೆರಳಿ ಅಭ್ಯರ್ಥಿಯ ಪರ ಮತ ಬೇಟೆ ಮಾಡುತ್ತೇವೆ ಎಂದು ಹೇಳಿದರು. ಎಲ್ಲ ಕಾರ್ಯಕ್ರಮ ಹೇಳಿದ್ದೇನೆ. ಎಲ್ಲ ಕಮ್ಯುನಿಟಿ ಅಲ್ಲಿಂದ ಮೈನಾರಿಟಿ ಲೀಡರ್ಸ್ ಏನು ಮಾತಾಡಿದ್ದಾರೆ ಅದು ಅವರ ಗೆಲುವಿಗೆ ಶ್ರಮಿಸಿಕೊಳ್ಳಲು ಅವ್ರ ಕೆಲಸ. ನಾವು ನಮ್ಮ ಪಕ್ಷದ ಗೆಲುವಿಗೆ ಎಷ್ಟು ಶಕ್ತಿಯುತ ಕೆಲಸ ಮಾಡಬೇಕು ಮಾಡ್ತೀವಿ. ಯಾರು ಭಾರತೀಯ ಜನತಾ ಪಾರ್ಟಿಯ ಪ್ರಚಾರಕ್ಕೆ ನಂಬಿ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ, ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎಂಡಿಗೇರಿ, ಬಸನಗೌಡ ಮಡಗಿ, ಜಾಫರ್ ಅಂಗಡಿ, ನಾಜಿಯಾ ಅಂಗಡಿ, ಹಲವಾರು ಕಾರ್ಯಕರ್ತರು ಹಾಜರಿದ್ದರು. ಕಾದರ್ ಬಾಷಾ, ಮೇಲಿನ ಮನೆ, ವಿ4 ನ್ಯೂಸ್, ಸಿಂದಗಿ.